ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್.ಡಿ. ಕುಮಾರಸ್ವಾಮಿ ನಂಬಿಕೆಗೆ ಅರ್ಹನಲ್ಲ. ಅವರೊಂದಿಗೆ ಯಾವುದೇ ಹೊಂದಾಣಿಕೆ ಮಾಡುವುದು ಬೇಡ ಎಂದು ಬಿಜೆಪಿ ಹಿರಿಯರಿಗೆ ಮನವಿ ಮಾಡಿದ್ದೇನೆ ಎಂದು ಸಚಿವ ಸಿಪಿ ಯೋಗೇಶ್ವರ್ ಹೇಳಿದರು. ಅವರು ಮಂಗಳೂರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕುಮಾರಸ್ವಾಮಿಯವರು ವಿಧಾನ ಪರಿಷತ್ನಲ್ಲಿ ಬಿಜೆಪಿಯೊಂದಿಗೆ ಸೇರಿ ಬಸವರಾಜ ಹೊರಟ್ಟಿ ಅವರನ್ನ ಸಭಾಪತಿ ಮಾಡಿದ್ರು. ಆದರೆ ಮೈಸೂರು ಪಾಲಿಕೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಕೈಜೋಡಿಸಿದ್ರು. ಹೀಗಾಗಿ ಅವರನ್ನ ನಂಬಬೇಡಿ ಎಂದು ನಮ್ಮ ಪಕ್ಷದವರಿಗೆ ಹೇಳುತ್ತೇನೆ. ಇದರಿಂದ ನಮ್ಮ ಪಕ್ಷದ ಬೆಳವಣಿಗೆಗೆ ಹಿನ್ನಡೆಯಾಗುತ್ತದೆ ಎಂದವರು ಹೇಳಿದರು. ಅಧಿಕಾರ ಇದ್ದಾಗ ಒಂದು ದಿವಸ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕಡೆ ನಮ್ಮ ಭಾಗದಲ್ಲಿ ತಿರುಗಾಡ್ತಾ ಇರಲಿಲ್ಲ, ನಮ್ಮ ಜಿಲ್ಲೆಯಲ್ಲೇ ತಿರುಗಾಡ್ತಾ ಇರಲಿಲ್ಲ. ಏನು ನಾವು ಎಲ್ಲ ಮತದಾರರು ಒಂಥರ ಜಿದ್ದಾಳ್ತರ ಅವರು ತಿಳ್ಕೊಂಡಿದ್ರು. ಇವತ್ತು ಸಣ್ಣ ಕಾರ್ಯಕ್ರಮ, ಒಬ್ಬ ನಗರ ಗ್ರಾಮ ಪಂಚಾಯತಿ ಸದಸ್ಯ ಮಾಡೋ ಕಾರ್ಯಕ್ರಮಕ್ಕೂ ಅವ್ರೋಗಿ ಭಾಗವಹಿಸ್ತಾರೆ ಅಂದರೆ ಅವರಿಗೆ ರಾಜಕೀಯ ಅಭದ್ರತೆ ಕಾಡ್ತಾ ಇದೆ. ಒಂದು ವಿಧಾನಸೌಧ ಒಳಗಡೆ ಅವರೇನು ಮಾಡಿದ್ರು, ನಮ್ಮ ಬೆಂಬಲ ತಗೊಂಡು ಹೊರಟ್ಟಿ ಅವರನ್ನು ಇವತ್ತು ಕೌನ್ಸಿಲ್ಗೆ ಚೇರ್ಮನ್ ಮಾಡಿಕೊಂಡ್ರು. ಅದೇ ಮೈಸೂರಲ್ಲಿ ಕಾಂಗ್ರೆಸ್ ಬೆಂಬಲ ತಗೊಂಡು ಅವ್ರ ಪಾರ್ಟಿಯವ್ರನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡಿಕೊಂಡ್ರು. ಅಂದರೆ ಇವ್ರದ್ದು ಜೋಕರ್ ಅಂತ ಏನು ಹೇಳ್ತೀವಿ ಅಂದರೆ ಯಾರಿಗೆ ಬೇಕಾದ್ರೂ ಸೂಟ್ ಆಗ್ತಾರೆ ಅಂತ. ಅದೇನು ಭಾಳ ಜೋಕರ್ ಅಂದಾಕ್ಷಣಕ್ಕೆ ಅದನ್ನು ಕಾಮಿಡಿಯಾಗಿ ತೊಗೋಬೇಕಾಗಿಲ್ಲ. ಎಲ್ಲಿಗೆ ಬೇಕಾದ್ರೂ ಸೂಟ್ ಆಗ್ತಾರೆ, ಯಾರಿಗೆ ಬೇಕಾದ್ರೂ ಅಡ್ಜಸ್ಟ್ ಆಗ್ತಾರೆ. ಇವ್ರಿಗೆ ರಾಜಕೀಯವಾದಂಥ ಒಂದು ನಿಲುವಿಲ್ಲ ಅವ್ರಿಗೆ. ಅದೊಂದು ಯಾವುದೇ ರೀತಿಯ ಒಂದು ದೃಷ್ಟಿಕೋನ ಇಲ್ಲ ಅಥವಾ ಏನು ಬದ್ಧತೆ ಇಲ್ಲ. ಹಾಗಾಗಿ ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಾವೊಂದು ತತ್ವ ಸಿದ್ಧಾಂತ ಮೇಲೆ ಹೋಗ್ತಕ್ಕಂಥವ್ರು. ಇವ್ರನ್ನ ನಂಬೇಡಿ, ಇವ್ರ ಜೊತೆಲೆ ಹೋಗಬೇಡಿ ಅಂತ ನನ್ನ ಕಳಕಳಿ. ಇನ್ನು ಕುಮಾರಸ್ವಾಮಿ ಯಾರಿಗೆ ಬೇಕಾದರೂ ಸೂಕ್ತರಾಗುತ್ತಾರೆ. ಅದೇ ಅರ್ಥದಲ್ಲಿ ಅವರನ್ನ ಜೋಕರ್ ಎಂದು ಹೇಳಿದ್ದೇನೆ. ಅಧಿಕಾರದಲ್ಲಿದ್ದಾಗ ರಾಮನಗರಕ್ಕೆ ಭೇಟಿ ನೀಡಲಿಲ್ಲ. ಈಗ ಗ್ರಾಮ ಪಂಚಾಯಿತಿ ಮಟ್ಟದ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ರಾಜಕೀಯ ಅಭದ್ರತೆ ಕಾಡ್ತಾ ಇದೆ ಎಂದು ಟೀಕಿಸಿದ್ರು. ಇಸ್ಪೀಟ್ ಆಟ ನನಗೆ ಗೊತ್ತಿಲ್ಲ, ಆದರೆ ಕುಮಾರಸ್ವಾಮಿ ಮಲೇಷಿಯಾ, ಸಿಂಗಪೂರ್ನಲ್ಲಿ ಇಸ್ಪೀಟ್, ಬೇರೆ ಗ್ಯಾಮ್ಲಿಂಗ್ ಆಡಿದ ಫೋಟೋ ನನ್ನ ಬಳಿ ಇದೆ. ಬೇಕಾದ್ರೆ ಬಿಡುಗಡೆ ಮಾಡುತ್ತೇನೆ ಎಂದವರು ಹೇಳಿದ್ರು. ಇನ್ನು ಅವರು ನನಗೆ ಬಚ್ಚ ಅಂದ್ರೆ ನನಗೇನು ವ್ಯತ್ಯಾಸ ಆಗುವುದಿಲ್ಲ. 20 ವರ್ಷದ ಹಿಂದೆ ರಾಮನಗರಕ್ಕೆ ಬರುವಾಗ ಬಚ್ಚಾನೇ ಆಗಿದ್ರು ಎಂದು ತಿರುಗೇಟು ನೀಡಿದ್ರು. ರಾಜಕೀಯಕ್ಕೆ ರಾಮನಗರ ಜಿಲ್ಲೆಗೆ ಬಂದಾಗ ಕುಮಾರಸ್ವಾಮಿನೂ ಬಚ್ಚಾನೆ. ನಾನು ಅಲ್ಲೇ ಹುಟ್ಟಿ ಬೆಳೆದವನು. ಹಾಗಾಗಿ ಯಾರು ನನಗೆ ಬಚ್ಚ ಅನ್ನಲಿ, ನನ್ನ ಪ್ರಬುದ್ಧ ಅಂದರೂ ನನಗೇನೇನು ವ್ಯತ್ಯಾಸ ಆಗಲ್ಲ. ನಾನು ನನ್ನ ವಿಚಾರವನ್ನು, ನನ್ನ ಪಾರ್ಟಿಯ ಸಿದ್ಧಾಂತವನ್ನು ನಾನು ಮಂಡಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಇಸ್ಪೀಟ್ ವಿಚಾರ ಗೊತ್ತೇ ಇಲ್ಲ, ನನಗೆ ಇಸ್ಪೀಟ್ ಆಡೋಕ್ಕೆ ಬರಲ್ಲ. ಅದೆಲ್ಲ ಕುಮಾರಸ್ವಾಮಿಗೆ ಬಿಟ್ಟದ್ದು. ಅವರು ಇಲ್ಲಲ್ಲ, ಸಿಂಗಾಪುರಲ್ಲಿ ಹೋಗಿ ಇಸ್ಪೀಟ್ ಆಡೋದು ಫೋಟೋಗಳು ನನ್ನ ಹತ್ರ ಇದೆ. ಎಲ್ಲಿ? ಸಿಂಗಾಪುರ್, ಮಲೇಷ್ಯಾದಲ್ಲಿ ಕುಮಾರಸ್ವಾಮಿ ಇಸ್ಪೀಟ್ ಆಡ್ತಾ ಇರ್ತಕ್ಕಂಥದ್ದು ಮತ್ತು ಅವರೇನೋ ಬೇರೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಫೋಟೋಗಳು ನನ್ನ ಹತ್ರ ಇದೆ. ಬೇಕಾದ್ರೆ ಬಿಡುಗಡೆ ಮಾಡ್ತೀನಿ.